ಶೈಕ್ಷಣಿಕವಾಗಿ ಉನ್ನತ ಸಾಧನೆಗೈಯಬೇಕು ಎಂಬ ಕನಸು ಹೊತ್ತು ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿನಿಯರು ಶಿಕ್ಷಣಕ್ಕಾಗಿ ದೂರದ ಊರುಗಳಿಂದ ಬಂದು ಸಂಕಷ್ಟಕ್ಕೀಡಾಗುವ ಬಹಳಷ್ಟು ಘಟನೆಗಳು ನಮ್ಮ ಮುಂದೆ ಇದ್ದು ಅಂಥವರಿಗೆ ಅಸೇಗೋಳಿಯಲ್ಲಿ ನಿರ್ಮಾಣವಾಗಲಿರುವ ವಿದ್ಯಾರ್ಥಿನಿ ನಿಲಯ ಮನೆಯ ವಾತಾವರಣ ನೀಡಲಿದ್ದು ವರ್ಷಕ್ಕೆ 100 ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಪಡೆಯಲು ಅನುದಾನ ಸಿಗಲಿದೆ ಅಂತ ಶಾಸಕ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 5.93 ಕೋಟಿ ರೂಪಾಯಿ ಅನುದಾನದಲ್ಲಿ ಕೊಣಾಜು ಗ್ರಾಮದ ಅಸೇಗೋಳಿ ದಡಸ್ನಲ್ಲಿ ನಿರ್ಮಾಣವಾಗಲಿರುವ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿ ನಿಲಯ ಕಟ್ಟಡಕ್ಕೆ ಶಿಲಾನ್ಯಾಸಗೈದು ಮಾತನಾಡಿದರು. ಯಾಕಂತ ಹೇಳಿದ್ರೆ ಇದೊಂದು ಸಿಎಸ್ ಸೈಟ್ ಅನ್ನು ಇವತ್ತು ನಾವು ಬೇರೆ ಬೇರೆ ಸರ್ಕಾರದ ಕೆಲಸ ಒಂದು ಕಟ್ಟಡಕ್ಕೆ ಇಲ್ಲಿ ನಮಗೆ ಸರ್ಕಾರಿ ಜಾಗ ಲಭ್ಯತೆ ಕಡಿಮೆ ಆದ ಕಾರಣ ಮತ್ತು ಸವಲತ್ತು ಕೊಡಲಿಕ್ಕೆ ಕಷ್ಟ ಆಗುವಂಥ ಸಂದರ್ಭದಲ್ಲಿ ಎಲ್ಲಿ ಇವತ್ತು ಸಿಎಸ್ ಸೈಟ್ಗಳು ಎಲ್ಲಿ ಬಾಕಿ ಇದೆ ಅದನ್ನು ಗುರುತಿಸಿಕೊಂಡು ಬಹುಶಃ ಸರ್ಕಾರ ಸಂಸ್ಥೆಗಳಿಗೆ ಕೊಡಲಿಕ್ಕೆ ಅವತ್ತು ನಾನು ಹೌಸಿಂಗ್ ಬೋರ್ಡ್ ಸಚಿವನಾಗಿದ್ದಾಗಲೇ ನಾವು ಒಂದು ತೀರ್ಮಾನ ತಗೊಂಡು ಪ್ರಥಮ ಆದ್ಯತೆಯಲ್ಲಿ ನಾವು ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಅದನ್ನು ಕೊಡಬೇಕಂತೇಳಿ ಇಡೀ ಕೊಣಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಜರ್ ಶಾ ಪಟೋರಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮೊಹಮ್ಮದ್ ಮೋನು, ಸದಸ್ಯೆ ಪದ್ಮಾವತಿ ಪೂಜಾರಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.